ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವೊಬ್ಬ ವಿದ್ಯಾರ್ಥಿಯೂ ಕೂಡ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದಾಗಿ ಸರ್ಕಾರವು ಅಕ್ಷರ ದಾಸೋಹ ಅನ್ನುವಂತಹ ಮಹತ್ವದ ಯೋಜನೆಯನ್ನ ಜಾರಿಗೆ ತಂತು. ಆ ಬಳಿಕ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಅಕ್ಷರ ದಾಸೋಹ ಆರಂಭ ಆಯಿತು. ಅಕ್ಷರದ ದಾಹವನ್ನ ತಣಿಸೋದ್ರ ಜೊತೆಗೆ ಹೊಟ್ಟೆಯ ಹಸಿವನ್ನ ಕೂಡ ತಣಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಬಿಸಿ ಬಿಸಿಯಾಗಿರುವಂತಹ ಊಟದ ವ್ಯವಸ್ಥೆಯನ್ನ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ಆರಂಭ ಮಾಡಿರುವಂಥದ್ದು. ಬಡ ವಿದ್ಯಾರ್ಥಿಗಳು ಹಸಿವೆಯಿಂದಾಗಿ ತಮ್ಮ ಅಕ್ಷರದ ಕಲಿಕೆಯನ್ನ ಕುಂಠಿತಗೊಳಿಸಬಾರದು ಅನ್ನುವಂಥ ಉದ್ದೇಶವನ್ನ ಕೂಡ ಹೊಂದಿರುವಂತದ್ದು ಈ ಒಂದು ಅಕ್ಷರ ದಾಸೋಹ ವ್ಯವಸ್ಥೆ. ನಮ್ಮ ಶ್ರೀರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕೂಡ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿಯಾಗಿರುವಂತಹ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಜೊತೆಗೇನೆ ಪೌಷ್ಟಿಕ ಆಹಾರಗಳನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಬನ್ನಿ, ಇಲ್ಲಿರುವಂತಹ ಅಕ್ಷರ ದಾಸೋಹದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸಿಬ್ಬಂದಿಗಳು ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ದಾರೆ, ಇದರ ಇನ್ಚಾರ್ಜ್ಗಳು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಬರೋಣ. ಕನ್ನಡ ಭಾಷಾ ಶಿಕ್ಷಕರು ಹಾಗೇನೆ ಅಕ್ಷರ ದಾಸೋಹದ ಇನ್ಚಾರ್ಜ್ ಆಗಿರುವಂತ ರುದ್ರ ನಾಯ್ಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಅಕ್ಷರ ದಾಸೋಹದ ಎಲ್ಲಾ ರೀತಿಯ ತಯಾರಿಗಳು ನಡೀತಾ ಇರುವಂತದ್ದು, ವಿದ್ಯಾರ್ಥಿಗಳಿಗೆ ಬಿಸಿ ಬಿಸಿ ಆಗಿರುವಂತ ಊಟವನ್ನ ಕೊಡಬೇಕು ಅಂತ. ಹಾಗಾಗಿ ಇಲ್ಲಿ ನಡೆಯುವಂತ ಅಕ್ಷರ ದಾಸೋಹ ವ್ಯವಸ್ಥೆಯ ಬಗ್ಗೆ, ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಸರ್? ಅಕ್ಷರ ದಾಸೋಹ ಸೌಲಭ್ಯಗಳ ಬಗ್ಗೆ ಹೇಳಬೇಕಾದ್ರೆ ಸರ್ಕಾರದಿಂದ ಬರ್ತಕ್ಕಂತಹ ಮಕ್ಕಳಿಗೆ ರಾಗಿ ಮಾಲ್ಟು, ಹಾಲು, ಜೊತೆಗೆ ಮಧ್ಯಾಹ್ನದ ಬಿಸಿ ಊಟ, ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶದ ಆಹಾರ ಕೊಡಬೇಕಂತ ಹೇಳಿ ನಾವು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಮೊಳಕೆ ಭರಿತ ಕಾಳುಗಳನ್ನು ಕೊಡ್ತೇವೆ. ಅಂದರೆ ಸಾಂಬಾರೆಲ್ಲ ಮಾಡಿ ಹಾಕ್ತೇವೆ. ಅದರ ಜೊತೆಗೆ ಸರ್ಕಾರದ ಯೋಜನೆ ಆಗಿರ್ತಕ್ಕಂತಹ ವಾರದ 6 ದಿನವೂ ಕೂಡ ನಾವು ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತೇವೆ. ಮೊಟ್ಟೆ ತಿನ್ನುವಂಥ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತೇವೆ. ಜೊತೆಗೆ ಮೊಟ್ಟೆ ತಿನ್ನದೇ ಇರುವ ಮಕ್ಕಳಿಗೆ ಅವರ ಪೋಷಕರ ಅನುಮತಿಯ ಮೇರೆಗೆ ಅವರಿಗೆ ಬಾಳೆಹಣ್ಣಿನ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಮಾಡ್ತಿದ್ದೀವಿ ಮೇಡಮ್. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಇಲ್ಲಿ ಸುಮಾರು ಈ ವರ್ಷ 416 ಮಕ್ಕಳು ನಮ್ಮಲ್ಲಿ ಈ ಬಿಸಿ ಊಟದ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ತಿದ್ದಾರೆ ಮೇಡಮ್. ಸಿಬ್ಬಂದಿಗಳು ಎಷ್ಟಿದ್ದಾರೆ? ಸಿಬ್ಬಂದಿಗಳು 5 ಜನ ಸಿಬ್ಬಂದಿಗಳು ಇದ್ದಾರೆ. ಮತ್ತು ಭಾಳ ವ್ಯವಸ್ಥಿತವಾಗಿ ಈ ಅಡುಗೆಯನ್ನು ಮಾಡಿ ನಮ್ಮ ಸಿಬ್ಬಂದಿಯವರು ಮಕ್ಕಳಿಗೆ ಬಡಿಸ್ತಾರೆ ಮೇಡಮ್. ಎಷ್ಟು ವರ್ಷ ಆಯಿತು ಸರ್ ಇಲ್ಲಿ ಅಕ್ಷರ ದಾಸೋಹ? ಅಕ್ಷರ ದಾಸೋಹ ಸರ್ಕಾರದಿಂದ ಸುಮಾರು ಒಂದು 20 ವರ್ಷದಿಂದ ಈ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಮೇಡಮ್. ಹಾಗೆ ಅದು ಮುಂದುವರಿತಾನೆ ಇದೆ. ಓಕೆ. ವಿದ್ಯಾರ್ಥಿಗಳ ಕಡೆಯಿಂದ ಅವರ ಸಪೋರ್ಟ್ ಅಂದ್ರೆ ಇವಾಗ ಏನಾದರೂ ತರಕಾರಿ ತಂದು ಕೊಡೋದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರಾ, ಇಲ್ಲ ನೀವೇ ತರೋದಾ, ಹೇಗೆ? ಇಲ್ಲ ಮೇಡಮ್, ಅದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಾವು ಮಕ್ಕಳಿಂದ ಯಾವುದೇ ರೀತಿಯ ಮನೆಯಿಂದ ತರಕಾರಿ ತರಲಿಕ್ಕೆ ಹೇಳೋದಿಲ್ಲ. ಅದು ನಾವೇ ಅದನ್ನ ಇಲ್ಲೇ ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಡ್ತೇವೆ ಮೇಡಮ್. ಓಕೆ. ವಿದ್ಯಾರ್ಥಿಗಳು ಎಷ್ಟು ಖುಷಿ ಇದ್ದಾರೆ ಅಂತ, ಮಧ್ಯಾಹ್ನ ಬಿಸಿ ಬಿಸಿ ಆಗಿರುವಂತ ಊಟ, ಇಷ್ಟೊಂದು ಪೌಷ್ಟಿಕಾಂಶ. ತುಂಬಾ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ನಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಇಲ್ಲಿ ಬಹಳ ತುಂಬಾ ಚೆನ್ನಾಗಿ ಎಲ್ಲ ಶಾಲೆಗಿಂತಲೂ ಈ ರಾಮಕುಂಜ ಶಾಲೆಯಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡಿ ಹಾಕ್ತಾರೆ. ಭಾಳ ರುಚಿಯಾಗಿರುತ್ತೆ ಸರ್, ಇದು ತುಂಬ ಇಷ್ಟ ಆಗ್ತಾಯಿದೆ ನಮಗೆ ಅಂತ ಹೇಳ್ತಾರೆ. ಮಾಲ್ಟ್ ಆಗಿರ್ಬೋದು, ಮಾಲ್ಟಿಗೆ ನಾವು ಸಕ್ಕರೆ ಹಾಕೋದಿಲ್ಲ, ಮಾಲ್ಟಿಗೆ ನಾವು ಬೆಲ್ಲನೇ ಕೊಡೋದು. ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬೆಲ್ಲ ಕೊಡ್ತೇವೆ. ಜೊತೆಗೆ ಸರ್ಕಾರದ ವತಿಯಿಂದ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಹಾಲಿಗೆ ಬರೀ ಹಾಲು ಕೊಟ್ಟರೆ ಅದು ಸರಿಯಾಗೋದಿಲ್ಲ ಅಂತ ಹೇಳಿ ನಾವು ಮಕ್ಕಳಿಗೆ ಅದರ ಜೊತೆಗೆ ಬಾದಾಮ್ ಹಾಲನ್ನು ಮಿಕ್ಸ್ ಮಾಡಿ ಕೊಡ್ತೇವೆ ಮೇಡಮ್ ಮಕ್ಕಳಿಗೆ. ಓಕೆ. ಇವಾಗ ನಾಡ್ದು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟ ಕೂಡ ನಡೀಲಿಕ್ಕಿದೆ ಸರ್. ಆ ದಿನದ ತಯಾರಿಗಳು ಅಂದ್ರೆ ಇವಾಗ ಅವತ್ತು ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಾ. ಅವತ್ತಿನ ದಿನಕ್ಕೆ ಯಾವ ರೀತಿಯ ಸಿದ್ಧತೆಗಳು? ಅವತ್ತಿನ ದಿನಕ್ಕೆ ನಾವು ಈಗ ಆಲ್ರೆಡಿ ಧರ್ಮಸ್ಥಳದಿಂದ ತರಕಾರಿಯನ್ನು ಬರುವಂಥ ವ್ಯವಸ್ಥೆಯಾಗಿದೆ. ಸೊ ಅದರ ಜೊತೆಗೆ ಅಲ್ಲಿಂದ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಸುಬ್ರಹ್ಮಣ್ಯದಿಂದನೂ ಕೂಡ ರೇಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ನೋಡಿಕೊಂಡು ಮಿಕ್ಕಿದ್ದನ್ನು ನಾವು ಇಲ್ಲಿಂದಾನೇ ನಮ್ಮ ಶಾಲಾ ವ್ಯವಸ್ಥೆಯಿಂದನೇ ಅದನ್ನು ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಮೇಡಮ್. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಅಕ್ಷರ ದಾಸೋಹದ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿದ್ರಲ್ಲ. ಬೆಳಿಗ್ಗೆ ವಿದ್ಯಾರ್ಥಿಗಳಿಗೆ ಬಿಸಿ ಬಿಸಿ ಆಗಿರುವಂತಹ ಹಾಲು, ಮಾಲ್ಟ್, ಅದರ ಜೊತೆಗೇನೆ ಮೊಟ್ಟೆ, ಬಾಳೆಹಣ್ಣು, ಮಧ್ಯಾಹ್ನ ಬಿಸಿ ಬಿಸಿ ಆಗಿರುವಂಥ ಊಟದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಪ್ರತಿಯೊಂದು ಕೂಡ ರುಚಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ವಿಶೇಷ. ಅದರ ಜೊತೆಗೇನೆ ನಾಡ್ದು ನಡೆಯುವಂತಹ ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಕೂಡ ಇದೇ ಒಂದು ಅಕ್ಷರ ದಾಸೋಹದ ಕೊಠಡಿಯಲ್ಲಿಯೇ ಊಟೋಪಚಾರಗಳು ಕೂಡ ನಡೀಲಿಕ್ಕೆ ಇರುವಂಥದ್ದು. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅಕ್ಷರ ದಾಸೋಹ ಅನ್ನುವಂಥದ್ದು ಯಾವಾಗ ಆರಂಭ ಆಯಿತೋ ಅಂದಿನಿಂದಲೇ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕೂಡ ಅಕ್ಷರ ದಾಸೋಹ
ನಡೀತಾ ಇದೆ, ಇವತ್ತಿಗೂ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅಕ್ಷರದ ದಾಹವನ್ನ ತಣಿಸಿಕೊಳ್ಳೋದ್ರ ಜೊತೆಗೇನೆ ಹೊಟ್ಟೆಯ ಹಸಿವನ್ನ ಕೂಡ ಈ ಒಂದು ಅಕ್ಷರ ದಾಸೋಹ ತಣಿಸ್ತಾ ಇರುವಂಥದ್ದು. ಮಧ್ಯಾಹ್ನದ ಬಿಸಿ ಬಿಸಿ ಆಗಿರುವಂತಹ ಊಟವನ್ನ ಕೂಡ ವಿದ್ಯಾರ್ಥಿಗಳು ಸವಿತಾ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.